ಎಜೆ ಹಾಸ್ಪಿಟಲ್ ಹಾಗೂ ಸಂಶೋಧನಾ ಕೇಂದ್ರವು ಮಂಗಳೂರಿನ ಹಾಗೂ ಸುತ್ತಮುತ್ತಲ ಜಿಲ್ಲೆಗಳ ಒಂದು ಪ್ರಮುಖ ಕೇಂದ್ರವಾಗಿದೆ ಹಾಗೂ ಈ ಆಸ್ಪತ್ರೆಯಲ್ಲಿ ವಿಭಿನ್ನ ಅಪರೂಪದ ಚಿಕಿತ್ಸೆಗಳನ್ನು ಮೊದಲ ಬಾರಿಗೆ ಕೀರ್ತಿಯನ್ನ ಹೊಂದಿದ್ದು ಸಂಕೀರ್ಣ ಹೃದಯ ಶಸ್ತ್ರಚಿಕಿತ್ಸೆಯನ್ನು ಮಾಡುವ ಮುಖಾಂತರ ಮೈಲಿಗಲನ್ನು ಸಾಧಿಸಿದೆ. ಸೂಕ್ಷ್ಮ ರಂಧ್ರ ಚಿಕಿತ್ಸೆಯು ಇತ್ತೀಚಿನ ಹೃದ್ರೋಗ ಶಸ್ತ್ರಚಿಕಿತ್ಸೆಗಳನ್ನು ಮಾಡುವ ಹೊಸ ಬೆಳವಣಿಗೆಯಾಗಿದೆ. ಎಜೆ ಆಸ್ಪತ್ರೆಯ ಹೃದ್ರೋಗ ಶಸ್ತ್ರಚಿಕಿತ್ಸಾ ವಿಭಾಗವು ಕೂಡ ಕಾರ್ಡಿಯೋಥೊರಾಸಿಕ್ ಸರ್ಜರಿಯ ಎಲ್ಲ ವಿಭಾಗಗಳನ್ನು ಸೂಕ್ಷ್ಮ ರಂಧ್ರ ಚಿಕಿತ್ಸೆಯನ್ನ ಪ್ರಾರಂಭಿಸಿದೆ. ಹುಟ್ಟಿನಿಂದಲೇ ಬಂದ ಹೃದ್ರೋಗ ಕಾಯಿಲೆಯ ಶಸ್ತ್ರಚಿಕಿತ್ಸೆ, ವಯಸ್ಕರಲ್ಲಿನ ಹೃದ್ರೋಗ ಚಿಕಿತ್ಸೆ ಮತ್ತು ಥೊರಾಸಿಕ್ ಶಸ್ತ್ರಚಿಕಿತ್ಸೆಗಳನ್ನು ನಿರಂತರವಾಗಿ ಮಾಡಲಾಗುತ್ತಿದೆ. ಕಾರವಾರದ ಸುಮಾರು 35 ವರ್ಷ ಪ್ರಾಯದ ಕಾರ್ಮಿಕರೊಬ್ಬರ ಹೃದಯದ ರಕ್ತನಾಳದ ತಡೆಯನ್ನ ಸೂಕ್ಷ್ಮ ರಂಧ್ರ ಚಿಕಿತ್ಸೆಯ ಮುಖಾಂತರ ಬೈಪಾಸ್ ಮಾಡಲಾಯಿತು. 17 ವರ್ಷದ ಬಾಲಕಿಯೊಬ್ಬಳು ಹೃದಯದಲ್ಲಿ ರಂಧ್ರಗಳನ್ನು ಹೊಂದಿದ್ದು ಯಶಸ್ವಿಯಾಗಿ ಸೂಕ್ಷ್ಮ ರಂಧ್ರ ಚಿಕಿತ್ಸೆಗೆ ಒಳಪಟ್ಟಿದ್ರು. ಇದರ ಹೊರತಾಗಿ ವಿಡಿಯೋ ನೆರವಿನ ಥೊರಾಸ್ಕೋಸ್ಪಿ ಸರ್ಜರಿಯು ನಿಯಮಿತವಾಗಿ ಸೂಕ್ತ ಪ್ರಕರಣಗಳಲ್ಲಿ ನಡೆಸಲಾಗುತ್ತದೆ. ಇಂತಹ ಶಸ್ತ್ರಚಿಕಿತ್ಸೆಗಳು ರೋಗಿಗೆ ಬೇಗನೆ ಗುಣಮುಖರಾಗಲು ಸಹಾಯ ಮಾಡೋದಲ್ಲದೆ ಇದು ಕಡಿಮೆ ನೋವಿನಿಂದ ಕೂಡಿದ್ದು ದೇಹದ ಮೇಲೆ ಶಸ್ತ್ರಚಿಕಿತ್ಸೆಯ ಕಡಿಮೆ ಗುರುತುಗಳನ್ನು ಹೊಂದಿದೆ. ಹೃದ್ರೋಗ ಶಸ್ತ್ರಚಿಕಿತ್ಸಾ ತಂಡವು ಡಾಕ್ಟರ್ ಜಯಶೇಖರ್ ಮಾರ್ಲಾ, ಡಾಕ್ಟರ್ ಗೌರವ್ ಶೆಟ್ಟಿ, ಡಾಕ್ಟರ್ ಸಂಭ್ರಮ್ ಶೆಟ್ಟಿ, ಕಾರ್ಡಿಯೋಥೊರಾಸಿಕ್ ಡಾಕ್ಟರ್ ಗುರುರಾಜ್ ತಂತ್ರಿ ಅವರನ್ನು ಒಳಗೊಂಡಿದೆ.